ಬಂಟ್ವಾಳದ ಆಡಿಟೋರಿಯಂನಲ್ಲಿ ಮೈಸೂರು ವಿಭಾಗೀಯ ಮಟ್ಟದ ಪ್ರತಿನಿಧಿ ಸಂಕಲ್ಪ ಸಮಾವೇಶ ಜನವರಿ 6ರಂದು ನಡೆಯಲಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿದರು. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸಮಾವೇಶವು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಇದಕ್ಕೆ ಆಹ್ವಾನಿತ 677 ಮಂದಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶದಲ್ಲಿ ಸರ್ಕಾರದ ವೈಫಲ್ಯ, ಪಕ್ಷ ಸಂಘಟನೆ ಮೊದಲಾದ ವಿಚಾರಗಳ ಬಗ್ಗೆ ಚರ್ಚಿಸಲಾಗುತ್ತೆ ಅಂತ ಹೇಳಿದರು. ಇವತ್ತು ನಾವು ನಿಜವಾಗ್ಲೂ ಬಹಳ ದುಃಖದಿಂದ ಗಟ್ಟಿ ಚೇರ್ಮನ್ ಅವರು ನಮ್ಮನ್ನು ಅಗಲಿದ್ದಾರೆ. ಬಹಳ ದುಃಖ ಆಗಿದೆ. ಆದರೆ 2 ವಿಚಾರಗಳು ಮುಂದೆ ಇದೆ. ಒಂದನೇ ವಿಚಾರ, ಈ ಸರ್ಕಾರಕ್ಕೆ ಇಷ್ಟು ಅರ್ಜೆನ್ಸಿ ಬೇಕಾಗಿತ್ತ, ತರಾತುರಿಯಲ್ಲಿ ಒಂದು ಚೇರ್ಮನ್ ಇಳಿಸಬೇಕು ಅಂತ ಅಷ್ಟು ಬೇಗ ಅನಿವಾರ್ಯತೆ ಏನಿತ್ತು. ಎರಡನೇದಾಗಿ, ಸರ್ಕಾರ ಡೆಪ್ಟಿ ಚೇರ್ಮನ್ ಅವ್ರನ್ನ ಬಲವಂತವಾಗಿ ಹೋಗಿ ಕೂತ್ಕೋಬಹುದು ಅಂತ ಹೇಳಿದ್ದ ದೊಡ್ಡ ಮಹಾ ಅಪರಾಧ, ತಪ್ಪು. ಮೂರನೇದು, ಕೌನ್ಸಿಲ್ ಈಸ್ ಬೌಂಡ್ ಬೈ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ and chairman the supreme is a custodian of the council. ಅವ್ರಿಗೆ ಹೌಸ್ ಒಳಗೆ ಬರದೆ ರೀತಿಯಲ್ಲಿ ಬಿಜೆಪಿ ಒಳಗಿಂದ ಬೋಲ್ಟ್ ಹಾಕ್ತಾರೆ ಅಂತ ಹೇಳಿದ್ರೆ ಇಡೀ ದೇಶದ, ಇಡೀ ಪ್ರಪಂಚದಲ್ಲಿ ಇಂಥ ಘಟನೆ ಬಹುಶಃ ಎಲ್ಲೂ ಆಗಿಲ್ಲ. ಚೇರ್ಮನ್ ಯಾವುದೇ ಇರಲಿ, ಅಜೆಂಡಾ ಇರುತ್ತೆ. ಎಸ್ ಆಗಿರ್ಬೋದು, ಮೊದಲೇ ಅವರು ಏನು ಪ್ರಪೋಸಲ್ ಮಾಡಿದ್ರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಕ್ಬೇಕಾದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಇನ್ನೂ 15 ದಿವಸಕ್ಕೆ ಸೆಷನ್ ಕರೆದು ಮತ್ತೆ ಅದನ್ನು ಮಾಡ್ಬೋದಾಗಿತ್ತು. ಇಡೀ ಕೌನ್ಸಿಲ್ ನ ಒಬ್ಬ ಉಪಮುಖ್ಯಮಂತ್ರಿ, ಒಬ್ಬ ಲಾ ಮಿನಿಸ್ಟರ್ ಹೋಗ್ಬಿಟ್ಟು ಚೇರ್ಮನ್ ಬರಬಾರ್ದಂತಹ ಚೇರ್ ಹೋಗಿ ಕೂತ್ಕೊಳ್ತಾರೆ. ಗವರ್ಮೆಂಟ್ ನೆವರ್ ಗೋಸ್ ಟು ದ ಚೇರ್. ಇನ್ನು ಧರ್ಮೇಗೌಡರ ಆತ್ಮಹತ್ಯೆಯು ಬೇಸರ ತಂದಿದ್ದು, ಇದಕ್ಕೆ ಬಿಜೆಪಿಯವರೇ ನೇರ ಕಾರಣರಾಗಿದ್ದಾರೆ. ಯಾಕೆಂದ್ರೆ ಸರ್ಕಾರ ತರಾತುರಿಯಲ್ಲಿ ಸಭಾಪತಿ ಸ್ಥಾನದಿಂದ ಕೆಳಗೆ ಇಳಿಸಿ ಉಪಸಭಾಪತಿಯನ್ನ ಅಲ್ಲಿ ಕೂರಲು ಸೂಚಿಸಿದ್ರು. ಸಭಾಪತಿಗಳನ್ನ ಸದನಕ್ಕೆ ಬಾರದ ರೀತಿಯಲ್ಲಿ ತಡೆದು ಒಳಗಿನಿಂದ ಬಾಗಿಲನ್ನು ಹಾಕಿಕೊಂಡಿದ್ರು. ಕಾನೂನು ಸಚಿವ ಮಾಧುಸ್ವಾಮಿ ಅವರು ಸಭಾಪತಿಯವರ ಸ್ಥಾನದ ಬಳಿ ನಿಂತು ಅವರನ್ನ ತಡೆದ್ರು. ಈ ಎಲ್ಲಾ ಅನಾಹುತಕ್ಕೆ ಬಿಜೆಪಿ ಸರ್ಕಾರವೇ ಕಾರಣ ಅಂತ ದೂರಿದ್ರು. ಇವತ್ತು ನಾವು ನಿಜವಾಗ್ಲೂ ಬಹಳ ದುಃಖದಿಂದ ಗಟ್ಟಿ ಚೇರ್ಮನ್ ಅವರು ನಮ್ಮನ್ನು ಅಗಲಿದ್ದಾರೆ. ಬಹಳ ದುಃಖ ಆಗಿದೆ. ಆದರೆ 2 ವಿಚಾರಗಳು ಮುಂದೆ ಇದೆ. ಒಂದನೇ ವಿಚಾರ, ಈ ಸರ್ಕಾರಕ್ಕೆ ಇಷ್ಟು ಅರ್ಜೆನ್ಸಿ ಬೇಕಾಗಿತ್ತ, ತರಾತುರಿಯಲ್ಲಿ ಒಂದು ಚೇರ್ಮನ್ ಇಳಿಸಬೇಕು ಅಂತ ಅಷ್ಟು ಬೇಗ ಅನಿವಾರ್ಯತೆ ಏನಿತ್ತು. ಎರಡನೇದಾಗಿ, ಸರ್ಕಾರ ಡೆಪ್ಟಿ ಚೇರ್ಮನ್ ಅವ್ರನ್ನ ಬಲವಂತವಾಗಿ ಹೋಗಿ ಕೂತ್ಕೋಬಹುದು ಅಂತ ಹೇಳಿದ್ದ ದೊಡ್ಡ ಮಹಾ ಅಪರಾಧ, ತಪ್ಪು. ಮೂರನೇದು, ಕೌನ್ಸಿಲ್ ಈಸ್ ಬೌಂಡ್ ಬೈ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಚೇರ್ಮನ್ ದ ಸುಪ್ರೀಂ ಈಸ್ ಅ ಕಸ್ಟೋಡಿಯನ್ ಆಫ್ ದ ಕೌನ್ಸಿಲ್. ಅವ್ರಿಗೆ ಹೌಸ್ ಒಳಗೆ ಬರದೆ ರೀತಿಯಲ್ಲಿ ಬಿಜೆಪಿ ಒಳಗಿಂದ ಬೋಲ್ಟ್ ಹಾಕ್ತಾರೆ ಅಂತ ಹೇಳಿದ್ರೆ ಇಡೀ ದೇಶದ, ಇಡೀ ಪ್ರಪಂಚದಲ್ಲಿ ಇಂಥ ಘಟನೆ ಬಹುಶಃ ಎಲ್ಲೂ ಆಗಿಲ್ಲ. ಚೇರ್ಮನ್ ಯಾವುದೇ ಇರಲಿ, ಅಜೆಂಡಾ ಇರುತ್ತೆ. ಎಸ್ ಆಗಿರ್ಬೋದು, ಮೊದಲೇ ಅವರು ಏನು ಪ್ರಪೋಸಲ್ ಮಾಡಿದ್ರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಕ್ಬೇಕಾದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಇನ್ನೂ 15 ದಿವಸಕ್ಕೆ ಸೆಷನ್ ಕರೆದು ಮತ್ತೆ ಅದನ್ನು ಮಾಡ್ಬೋದಾಗಿತ್ತು. ಇಡೀ ಕೌನ್ಸಿಲ್ ನ ಒಬ್ಬ ಉಪಮುಖ್ಯಮಂತ್ರಿ, ಒಬ್ಬ ಲಾ ಮಿನಿಸ್ಟರ್ ಹೋಗ್ಬಿಟ್ಟು ಚೇರ್ಮನ್ ಬರಬಾರ್ದಂತಹ ಚೇರ್ ಹೋಗಿ ಕೂತ್ಕೊಳ್ತಾರೆ. ಗವರ್ಮೆಂಟ್ ನೆವರ್ ಗೋಸ್ ಟು ದ ಚೇರ್. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಬಿ ರಮನಾಥ್ ರೈ, ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್, ಪ್ರಮುಖರಾದ ಶಶಿಧರ್ ಹೆಗ್ಡೆ, ಭಾಸ್ಕರ್, ಸದಾಶಿವ ಉಳ್ಳಾಲ್ ಮತ್ತಿತರರು ಜೊತೆಗಿದ್ದರು.